ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 43ನೇ ಶ್ಲೋಕ. ಕೃಷ್ಣೇ ಸ್ವಧಾಮ ಉಪಗತೆ ಧರ್ಮ ಜ್ಞಾನ ಆದಿಭಿ ಸಹ ಕಲೌ ನಷ್ಟ ದೃಶ್ಯಾಮೇಶ ಪುರಾಣ ಅರ್ಕ ಅಧುನಾ ಉದಿತ. ಅನುವಾದ: ಸೂರ್ಯನಂತೆ ಪ್ರಕಾಶಮಾನವಾದ ಈ ಭಾಗವತ ಪುರಾಣವು ಭಗವಾನ್ ಶ್ರೀಕೃಷ್ಣನು ಧರ್ಮ ಜ್ಞಾನ ಇತ್ಯಾದಿಗಳ ಸಮೇತ ಈ ನಿಜ ಧಾಮಕ್ಕೆ ನಿಷ್ಕ್ರಮಿಸಿದ ಕೂಡಲೇ ಉದಯವಾಯಿತು. ಕಲಿಯುಗದಲ್ಲಿ ಅಜ್ಞಾನದ ಗಾಢಾಂಧಕಾರವೇ ಕಾರಣವಾಗಿ ದೃಷ್ಟಿಹೀನರಾದವರು ಈ ಪುರಾಣದಿಂದ ಬೆಳಕನ್ನು ಪಡೆಯುತ್ತಾರೆ. ಯಾವಾಗ ಶುರುವಾಯಿತು ಇದು? ಈ ಭಾಗವತ ಪುರಾಣ ಸೂರ್ಯನಂತೆ ಪ್ರಕಾಶಮಾನವಾದದ್ದು. ತನ್ನ ನಿಜಧಾಮಕ್ಕೆ ನಿಷ್ಕ್ರಮಿಸಿದ ಕೂಡಲೇ ಉದಯವಾಯಿತು. ಕಲಿಯುಗದಲ್ಲಿ ಅಜ್ಞಾನದ ಗಾಢಾಂಧಕಾರ ಕಾರಣವಾಗಿ ದೃಷ್ಟಿಹೀನರು ಆದವರು ಈ ಪುರಾಣದ ಬೆಳಕನ್ನು, ಅಂದ್ರೆ ಯಾವಾಗ ಶ್ರೀಕೃಷ್ಣನು ಅವನ ಲೀಲೆಯನ್ನು ಸಮಾಪ್ತಿ ಮಾಡಿದ ಇಲ್ಲಿ ಈ ಭೌತಿಕ ಲೋಕದಲ್ಲಿ, ಆಗ ಇಮಿಡಿಯೇಟ್ ಈ ಭಾಗವತಂ ಶುರುವಾಯಿತು. ಹೇಗೆಂದ್ರೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಮತ್ತೆ ಕಲಿಯುಗ ಸ್ಟಾರ್ಟ್ ಆಗ್ತದೆ. ಮತ್ತೆ ಪರೀಕ್ಷಿತ್ ಮಹಾರಾಜ್ ಸ್ವಲ್ಪ ರೂಲ್ ಮಾಡಿ ಮತ್ತೆ ಅವರ ಯಾವಾಗ ಸಾಯ್ತಾರೆ ಅಲ್ಲಿಂದ ಕಲಿಯುಗ ಸ್ಟಾರ್ಟ್. ಹಾಗಾಗಿ ಗಾಢ ಅಂಧಕಾರ ಕಲಿಯುಗ, ನೋಡಿ ಎಂತ ವರ್ಡ್ ಯೂಸ್ ಮಾಡಿದ್ದಾರೆ, ಕಲಿಯುಗದ ಅಜ್ಞಾನದ ಗಾಢ ಅಂಧಕಾರ. ಅದು ನಾವೆಂತ ಮಾಡಿದ್ದೇವೆ, ನಾಲೆಜ್, ಅಲ್ಲಿ ಬೋರ್ಡ್ ಹಾಕಿದ್ದೇವೆ, ನಾಲೆಜ್ ಅಂದ್ರೆ ಯೂನಿವರ್ಸಿಟಿ ಫಾರ್ ನಾಲೆಜ್ ಎಲ್ಲ ಕಡೆ ಅಲ್ಲೆಲ್ಲಿ ಬೋರ್ಡ್ ಉಂಟು. ಎಂತ ನಾಲೆಜ್? ಪ್ರಭಾತ್ ಹೇಳ್ತಾರೆ ಏನು ನಾಲೆಜ್ ಇಲ್ಲ. ಪ್ರಭಾತ್ ಒಮ್ಮೆ ಇದಕ್ಕೆ ರಿಲೇಟೆಡ್ ಈ 75 ಅಲ್ಲಿ ಪ್ರಭುಪಾದ್ 108 ದೇವಸ್ಥಾನ ಮಾಡಿದ್ರು, ತುಂಬಾ ಪ್ರಸಿದ್ಧಿಯಾಗಿದ್ರು, ಲಕ್ಷಗಟ್ಟಲೆ ಭಕ್ತರಾಗಿದ್ರು. ಆಗ ಪ್ರಭುಪಾದನ ಒಂದು ಇನಾಗ್ರೇಷನ್ ಕರೀತಾರೆ ಅಮೆರಿಕದಲ್ಲಿ. ನೋಡಿ, ಅಮೆರಿಕದಲ್ಲಿ ಒಂದು ಇನಾಗ್ರೇಷನ್ ಕರಿಬೇಕಿದ್ರೆ ಅಂದ್ರೆ ಅಷ್ಟು ಫೇಮಸ್ ಆಗಿದ್ದಾರೆ ಪ್ರಭುಪಾದ್. ಎಲ್ಲ ವಿಜ್ಞಾನಿಗಳು, ಸೈಂಟಿಸ್ಟ್ನವರೆಲ್ಲ ಇದ್ರು. ಅಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ರು, ನಾಲೆಜ್ ಆಫ್ ಯೂನಿವರ್ಸಿಟಿ ಅಂತ ಬೋರ್ಡ್ ಹಾಕಿದ್ರು. ಮತ್ತೆ ಪ್ರಭುಪಾದಗೆ ಎಲ್ಲ ಡಿಪಾರ್ಟ್ಮೆಂಟ್ ತೋರಿಸಿದ್ರು. ದಿಸ್ ಇಸ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ದಿಸ್ ಇಸ್ ಕೆಮಿಕಲ್ ಡಿಪಾರ್ಟ್ಮೆಂಟ್, ದಿಸ್ ಇಸ್ ಬಯಾಲಜಿ ಡಿಪಾರ್ಟ್ಮೆಂಟ್, ದಿಸ್ ಇಸ್ ದ್ಯಾಟ್ ಝುವಾಲಜಿ ಡಿಪಾರ್ಟ್ಮೆಂಟ್, ದಿಸ್ ಇಸ್ ದಿಸ್ ಡಿಪಾರ್ಟ್ಮೆಂಟ್, ಹಾಗೆ ಎಲ್ಲ ತೋರಿಸಿದ್ರು. ಪ್ರಭುಪಾದ್ ನೋಡಿದ್ರು. ಪ್ರಭುಪಾದ್ ಕೇಳಿದ್ರು, ಈಸ್ ದೇರ್ ಎನಿ ಡಿಪಾರ್ಟ್ಮೆಂಟ್ ಟು ಶೋ ಎ ಲಿವಿಂಗ್ ಬಾಡಿ ಅಂಡ್ ಎ ಡೆಡ್ ಬಾಡಿ? ಅವ್ರು ಹೇಳ್ತಾರೆ, ಎಂತ ದೊಡ್ಡ ಯೂನಿವರ್ಸಿಟಿ ಬಾರಿದ್ದಾರೆ, ನಾಲೆಜ್ ಅಂತ ಹೆಸರು ಹಾಕಿದ್ದಾರೆ, ಆದ್ರೆ ಅವರಿಗೆ ಗೊತ್ತಿಲ್ಲ ಸತ್ತ ದೇಹಕ್ಕೆ ಮತ್ತೆ ಜೀವ ಇರುವ ದೇಹಕ್ಕೆ ವ್ಯತ್ಯಾಸ ಇರುವ ಎಂತಾದ್ರು ಡಿಪಾರ್ಟ್ಮೆಂಟ್ ಮಾಡಿದ್ದೀರಾ? ಅವರಿಗೆ ಗೊತ್ತಿಲ್ಲ. ಸತ್ತ ದೇಹದಲ್ಲಿ ಆತ್ಮ ಇಲ್ಲ, ಜೀವ ಇರುವ ದೇಹದಲ್ಲಿ ಆತ್ಮ ಉಂಟು. ಇದನ್ನ ಹೇಳಲಿಕ್ಕೆ ಪ್ರಭುಪಾದ ಹಾಗೆ ಹೇಳಿದ್ರು. ಹಾಗಾಗಿ ಇದು ಟೋಟಲ್ ನಾವು ಹೇಳ್ತೇವೆ ನೋಡಿ, ನಾವು ಫಾಲೋ ಮಾಡೋದು ಅಮೆರಿಕ. ಪ್ರಭುಪಾದ್ ಅಂತ ಉನ್ನತ ಎಂತ ಈ ಭೌತಿಕ ಇದರಲ್ಲಿ ಅವರು ಉನ್ನತ, ಆಧ್ಯಾತ್ಮಿಕದಲ್ಲಿ ಅಲ್ಲ. ನಾವು ಅವರನ್ನು ಫಾಲೋ ಮಾಡುವಂಥದ್ದು, ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಅವರನ್ನು ಫಾಲೋ ಮಾಡೋದು. ಪ್ರಭುಪಾದ್ ಅವರಿಗೆ ಪ್ರಶ್ನೆ ಹಾಕಿದ್ರು, ಅವರಿಗೆ ಆನ್ಸರ್ ಇಲ್ಲ ಅದಕ್ಕೆ, ಯಾಕಂದ್ರೆ ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಅಜ್ಞಾನದ ಗಾಢ ಅಂಧಕಾರ, ನೋಡಿ ಕಲಿಯುಗ ಅಂದ್ರೆ ಅಜ್ಞಾನದ ಗಾಢ ಅಂಧಕಾರವೇ ಕಾರಣವಾಗಿ ದೃಷ್ಟಿಹೀನರಾದವರು ಈ ಪುರಾಣದಿಂದ ಬೆಳಕನ್ನು ಪಡೆಯುತ್ತಾರೆ. ನಮಗೆಲ್ಲ ದೃಷ್ಟಿ ಇಲ್ಲ. ನಾವೀಗ ಭಾಗವತ ನೋಡಿದ್ರೆ ನಮಗೆ ದೃಷ್ಟಿ ಬರ್ತದೆ, ಇಲ್ಲ ನಮಗೆ ದೃಷ್ಟಿ ಇಲ್ಲ. ಯಾಕೆ? ನಮಗೆ ಶಾಲಾ ಕಾಲೇಜಲ್ಲಿ ಜ್ಞಾನ ಕಲಿಸಲೇ ಇಲ್ಲ. ಈಗ ಎಂತಾದ್ರು ನಮ್ಗೆ ಜ್ಞಾನ ಸ್ವಲ್ಪ ಸಿಗುದಾದ್ರೆ ಈ ಭಾಗವತದಿಂದ ನಮಗೆ ಸಿಗ್ತಾವ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್, AC ಭಕ್ತಿವೇದಾಂತ ಸ್ವಾಮಿ, ಶ್ರೀಲ ಪ್ರಭುಪಾದ್ ಕಿ ಜೈ. ಭಗವಾನ್ ಶ್ರೀಕೃಷ್ಣನ್ ತನ್ನ ಶಾಶ್ವತ ಧಾಮದಲ್ಲಿ ತನ್ನ ಶಾಶ್ವತ ಅನುಚರರು ಮತ್ತು ಪರಿವಾರದೊಂದಿಗೆ ಶಾಶ್ವತ ಸುಖಿಯಾಗಿದ್ದಾನೆ. ಈಗ ಹೇಳುವಂಥದ್ದು ಹೆಚ್ಚಿನವರು, ಅವ ಕೂಡ ಟೆನ್ಷನ್ ಇರ್ಬೋದು. ಅವ ಯಾಕೆ ಟೆನ್ಷನ್ ಇರ್ಬೋದು? ಮೊನ್ನೆ ಒಬ್ರು ಹೇಳಿದ್ರು, ಈ ಕಲಿಯುಗದಲ್ಲಿ ಬೇಡದೆಲ್ಲ ಆಗ್ತಾ ಉಂಟು, ಕೃಷ್ಣನಿಗೆ ಕೂಡ ಈಗ ಅಲ್ಲಿ ಟೆನ್ಷನ್ ಆಗಿರ್ಬೋದು. ಇಲ್ಲಪ್ಪ, ಕೃಷ್ಣ ಅಲ್ಲಿ ಗೋಲೋಕದಲ್ಲಿ ಅವನ ಲೀಲಾಸ್ಮರಣ ಅಂದ್ರೆ ಅವನ ಸಖರು ಮತ್ತೆ ಗೋಪಿಕೆಯರು, ರಾಧಾರಾಣಿ ಮತ್ತೆ ನಂದಮಾರ, ಯಶೋದೆ ಇವರೊಟ್ಟಿಗೆ ಆನಂದದಲ್ಲಿದ್ದಾನೆ. ಟೋಟಲ್ ಅವನಿಗೆ ಇದೆಲ್ಲ ಅವನ ಅಂಡರ್ ಇರುವವರು ಮಾಡ್ತಾರೆ, ಬೇರೆ ಬೇರೆ ವಿಷ್ಣು ತತ್ವ ಮಾಡ್ತಾರೆ. ಅವನಿಗೆ ಅದು ಮಾಡ್ಬೇಕಂತ ಇಲ್ಲ.
ಆರಾಮ್ಸೆ ಇದ್ದಾನೆ ಅವ. ಆದ್ರೆ ನಾವು ಎಣಿಸುದು ಅಂತಂದ್ರೆ ಅವು ಕೂಡ ಈಗ ಈ ಕಲಿಯುಗದಲ್ಲಿ ಬೇಡದೆಲ್ಲ ಆಗ್ತುಂಟು, ಅವು ಕೂಡ ಅವು ಬೇಜಾರಾಗ್ಬೋದು. ಮೊನ್ನೆ ಒಬ್ರು ಹೇಳಿದ್ರು, ಕೃಷ್ಣನಿಗೆ ಕೂಡ ತುಂಬಾ ಬೇಜಾರಾಗ್ಬೋದಲ್ಲ ಇದೆಲ್ಲ, ಎಲ್ಲ ಕೆಟ್ಟದೆಲ್ಲ ಆಗ್ಬೋದು. ಕೃಷ್ಣ ಅಲ್ಲಿ ಆರಾಮ್ಸೆ ಇದ್ದಾನೆ ನೋಡಿ. ಭಗವಾನ್ ಶ್ರೀಕೃಷ್ಣ ತನ್ನ ಶಾಶ್ವತ ಧಾಮದಲ್ಲಿ ತನ್ನ ಶಾಶ್ವತ ಅನುಚರರು ಮತ್ತು ಪರಿವಾರದೊಂದಿಗೆ ಶಾಶ್ವತ ಸುಖಿಯಾಗಿದ್ದಾನೆ. ಆರಾಮ್ಸೆ ಅವನ ಫ್ಲೂಟ್ ಬಾರಿಸ್ತಾ ಇದ್ದಾನೆ, ಅವನಿಗೆ ಟೆನ್ಷನ್ ಇಲ್ಲ, ಆರಾಮ್ಸೆ ಅವನು ಮಾಡ್ತಾ ಇದ್ದಾನೆ. ಆ ಶಾಶ್ವತ ಧಾಮವು ಆತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದ್ದರೆ, ಅಂತರಂಗ ಶಕ್ತಿ ಅಂದ್ರೆ ಇಂಟರ್ನಲ್ ಪೊಟೆನ್ಸಿ, ಐಹಿಕ ಜಗತ್ತು ಆತನ ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದೆ. ಇದು ನಿಮ್ಗೆ ಎಲ್ಲರಿಗೂ ಗೊತ್ತುಂಟು. ಇದು ಇಂಟರ್ನಲ್ ಪೊಟೆನ್ಸಿ, ಎಕ್ಸ್ಟರ್ನಲ್ ಪೊಟೆನ್ಸಿ, ಅದು ಇಂಟರ್ನಲ್ ಪೊಟೆನ್ಸಿ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿ ಅಂದ್ರೆ ಬಹಿರಂಗ ಶಕ್ತಿ. ಅವನು ಐಹಿಕ ಜಗತ್ತಿನಲ್ಲಿ ಅವತರಿಸುವಾಗ ತನ್ನ ಪರಿವಾರದೊಂದಿಗೆ ಅಂತರಂಗ ಶಕ್ತಿಯಲ್ಲಿ ಪ್ರಕಟವಾಗ್ತಾನೆ ನೋಡಿ. ಅವ ಈಗ ವೃಂದಾವನಲ್ಲಿಗೆ ಬರುವಾಗ ಅವರೆಲ್ಲ ಬರ್ತಾರೆ, ಹಾಗೆ ಆಗುವಂಥದ್ದು. ಅಂದ್ರೆ ಇದು ನಾವು ತಿಳಿಬೇಕು ಎಂತಂದ್ರೆ ಇಲ್ಲಿ ಬಂದವ ಮತ್ತೆ ಕ್ರೀಡೆ ಅಲ್ಲ. ಕೃಷ್ಣ ಬರುವಾಗ ಕೃಷ್ಣನ ಪ್ಯಾರಾಫೇನಿಲಿಯಾ ಎಲ್ಲವೂ ಬರ್ತದೆ. ಈಗ ಚೈತನ್ಯ ಮಹಾಪ್ರಭು ಬರುವಾಗ ಅವರ ಸಂಗಡಿಗರು ಎಲ್ಲ ಬಂದಿದ್ದಾರೆ, ಎಲ್ಲ ಸಂಗಡಿಗರು ಅಸೋಸಿಯೇಟ್ಸ್. ಶ್ರೀಕೃಷ್ಣ ಚೈತನ್ಯ, ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ವಾಸದಿ ಮತ್ತೆ ಗೌರ ಭಕ್ತ ವೃಂದ. ಹಿಂದೆ ನೋಡಿ ಚೈತನ್ಯ ಫೋಟೋದಲ್ಲಿ ಎಲ್ಲ ಭಕ್ತರಿದ್ದಾರೆ. ಅಂದ್ರೆ ಆ ಗೋಲೋಕದಿಂದ ಎಲ್ಲ ಬರ್ತಾರೆ, ಪರಿವಾರದ ಅಂತರಂಗ ಶಕ್ತಿಯಲ್ಲಿ ಪ್ರಕಟವಾಗ್ತಾನೆ. ಇದನ್ನೇ ಆತ್ಮಮಾಯೆ ಎನ್ನಲಾಗುವುದು. ಇದೇ ಆತ್ಮಮಾಯೆ ಅಂದ್ರೆ ಕೃಷ್ಣ ಅವರ ಸಂಗಡಿಗರೊಟ್ಟಿಗೆ ಬರುವಂಥದ್ದು. ಫುಲ್ ಅವನ ಟ್ರೂಪ್ ಎದಾರ್ತಾನೆ. ಈಗ ಹೇಗಂದ್ರೆ ಕೆಲವರು ಈ ಡ್ರಾಮಾ ಆರ್ಟಿಸ್ಟ್ ಅವರೆಂತ ಮಾಡ್ತಾರೆ, ಅವರು ಎಲ್ಲಿಯಾದ್ರೂ ಹೋಗುವಾಗ ಫುಲ್ ಟ್ರೂಪೇ ಕೊಂಡು ಹೋಗ್ತಾರೆ. ಅದೇ ರೀತಿ ಅದು ಡ್ರಾಮಾ, ಇದು ಡ್ರಾಮಾ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಭಗವದ್ಗೀತೆಯಲ್ಲಿ ತಾನು ತನ್ನ ಸ್ವಶಕ್ತಿ ಆತ್ಮಮಾಯೆಯಿಂದ ಅವತರಿಸುವುದಾಗಿ ಭಗವಂತನು ಹೇಳಿದ್ದಾನೆ. ಆದ್ದರಿಂದ ಭಗವಂತನ ರೂಪ, ನಾಮ, ಯಶಸ್ಸು, ಪರಿವಾರ, ಧಾಮ ಮುಂತಾದವು ಜಡವಯಸ್ಸಿನ ಸೃಷ್ಟಿಗಳಲ್ಲ. ಅದಕ್ಕೆ ನೋಡಿ ಯಾರು ಎಕ್ಸ್ಟ್ರಾ ಗುಣಗಳು ಕೃಷ್ಣನ ಹತ್ರ ಯಾವುದೆಲ್ಲ, ವೇಣು ಮಾಧುರ್ಯ, ರೂಪ ಮಾಧುರ್ಯ, ಲೀಲ ಮಾಧುರ್ಯ, ಭಕ್ತ ಮಾಧುರ್ಯ, ಈ 4 ಎಕ್ಸ್ಟ್ರಾ ಕೃಷ್ಣನ ಹತ್ರ ಗುಣಗಳು. ಜಡವಸನ ಸೃಷ್ಟಿ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಯಾಕೆಂದ್ರೆ ನೀವು ಈಗ ಯಶೋದೆ, ರಾಧಾರಾಣಿ, ಗೋಪಿಕೆರನ್ನೆಲ್ಲ ನೀವು ಇದಕ್ಕೆ ರಿಲೇಟ್ ಮಾಡಬೇಡಿ. ಅದು ಟೋಟಲ್ ಅವರ ಆಧ್ಯಾತ್ಮಿಕ. ಅಂದ್ರೆ ಕೃಷ್ಣ ಬರುವಾಗ ಅವನೊಟ್ಟಿಗೆ ಅವರು ಕೂಡ ಬರ್ತಾರೆ. ಅವನು ಪತಿತ ಉದ್ಧಾರಕವಾಗಿ, ಅಂದ್ರೆ ನಾವೆಲ್ಲ ಪತಿತರು, ನಾವು ಫಾಲನ್ ಸೋಲ್ಸ್, ಕಂಡೀಷನ್ ಸೋಲ್ಸ್, ಫಾಲನ್ ಸೋಲ್ಸ್, ಕಂಡೀಷನ್ ಸೋಲ್ಸ್, ಪತಿತಾತ್ಮರು. ನಾವು ಬದ್ಧ ಆತ್ಮರು ಪತಿತಾತ್ಮರು, ಶುದ್ಧ ಭಕ್ತರು ಶುದ್ಧಾತ್ಮರು. ಪತಿತೋದ್ಧಾರಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ ಅವತರಿಸ್ತಾನೆ ಮತ್ತು ತಾನೇ ಧಾರ್ಮಿಕ ತತ್ವಗಳನ್ನು ಅಭಿನಯಿಸುತ್ತಾನೆ. ತತ್ವಗಳನ್ನೆಲ್ಲ ಅವನೇ ಅಭಿನಯಿಸುತ್ತಾನೆ. ಧರ್ಮ ತತ್ವಗಳನ್ನು ಭಗವಂತನಲ್ಲದೆ ಬೇರೆ ಯಾರು ಸಂಸ್ಥಾಪಿಸಲಾರರು. ಅಂದ್ರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ. ಅಂದ್ರೆ ಆ ಶ್ಲೋಕ ಎಂತ ಹೇಳುವಂಥದ್ದು, ಋಷಿಗಳು, ದೇವತೆಗಳು, ಮುನಿಗಳು, ಚಾರಣರು, ಸಿದ್ಧರು ಯಾರಿಗೂ ಕೂಡ ರೂಲ್ಸ್ ಫಾರ್ಮ್ ಮಾಡ್ಲಿಕ್ಕೆ ಆಗುದ, ರೂಲ್ಸ್ ಕೊಡುವಂಥದ್ದು ಕೃಷ್ಣ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ. ನೋಡಿ, ಧರ್ಮ ತತ್ವವನ್ನು ಭಗವಂತನಲ್ಲದೆ ಬೇರೆ ಯಾರು ಸಂಸ್ಥಾಪಿಸಲಾರದು, ಯಾರಿಗೂ ಸ್ಥಾಪನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನಾವು ತಿಳಿಬೇಕು. ಧರ್ಮ ಸಂಹಿತೆಗಳನ್ನು ಭಗವಂತ ಅಥವಾ ಅವನಿಂದ ಅಧಿಕಾರ ಅರ್ಹತೆ ಪಡೆದ ಅರ್ಹ ವ್ಯಕ್ತಿ ಮಾತ್ರ ಆದೇಶಿಸಬಹುದು. ಅಂದ್ರೆ ಕೃಷ್ಣ ಕಳಿಸುವಂಥದ್ದು ಯಾರನ್ನು, ಶುದ್ಧ ಭಕ್ತರನ್ನು ಅಲ್ಲಿಂದ ಕಳಿಸುವಂಥದ್ದು. ಅವರು ಇದನ್ನು ಮಾಡಬಹುದು, ಆದೇಶಿಸಬಹುದು. ದೇವರೊಂದಿಗೆ ನಮ್ಮ ಸಂಬಂಧವನ್ನು, ಆ ಸಂಬಂಧದಲ್ಲಿ ನಮ್ಮ ಕರ್ತವ್ಯಗಳನ್ನು ಮತ್ತು ಅಂತಿಮವಾಗಿ ಈ ಶರೀರವನ್ನು ತ್ಯಜಿಸಿದ ಮೇಲೆ ನಾವು ಸೇರುವ ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಧರ್ಮ. ನೋಡಿ, ಜನರಿಗೆ ಗೊತ್ತಿಲ್ಲ, ಜನರು ಎಂತೆಂತ ಹೇಳ್ತಾರೆ ಧರ್ಮ ಅಂದ್ರೆ. ನೋಡಿ, ಇಲ್ಲಿ ಡೆಫಿನೇಷನ್ ಉಂಟು, ಸಿಂಪಲ್. ದೇವರೊಂದಿಗೆ ತಮ್ಮ ಸಂಬಂಧವನ್ನು, ನಮ್ದು ಸಂಬಂಧ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್, ನಾವು ಕೃಷ್ಣನ ಸೇವಕರು. ದೇವರೊಂದಿಗೆ ನಮ್ಮ ಸಂಬಂಧವನ್ನು, ಆ ಸಂಬಂಧದಲ್ಲಿ ನಮ್ಮ ಕರ್ತವ್ಯ ಉಂಟು. ಆ ಸಂಬಂಧದಲ್ಲಿ ಎಂತ ಕರ್ತವ್ಯ? ಕೃಷ್ಣನಿಗೆ ಸೇವೆ ಮಾಡುವುದು ನಮ್ಮ ಕರ್ತವ್ಯ. ಮತ್ತು ಅಂತಿಮವಾಗಿ ಈ ಶರೀರವನ್ನು ತ್ಯಜಿಸಿದ ಮೇಲೆ, ನಾವು ಸಾಯುವಾಗ ಶರೀರ ತ್ಯಜಿಸಿದ ಮೇಲೆ ನಾವು ಸೇರುವ ನೆಲೆಯನ್ನು, ಎಲ್ಲಿ? ಗೋಲೋಕವನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಧರ್ಮ. ಸಿಂಪಲ್ ಡೆಫಿನೇಷನ್. ಆದ್ರೆ ಜನರಿಗೆ ಇದು ತಲೆಯ ಮೇಲೆ ಹೋಗ್ತದೆ. ಯಾಕಂದ್ರೆ ಅವರಿಗೆ ಆಸೆ ಇಲ್ಲ. ಯಾವ್ದು ಆಸೆ ಇಲ್ಲ?
ದೇವರೊಟ್ಟಿಗೆ ಸಂಬಂಧ ಬೆಳೆಸಲಿಕ್ಕೆ ಆಸೆ ಇಲ್ಲ. ಬೇರೆ ಬೇರೆ ಸಂಬಂಧ ಬೆಳೆಸಲಿಕ್ಕೆ ಆಸೆ ಉಂಟು, ದೇವರೊಟ್ಟಿಗೆ ಇಲ್ಲ. ನಮಗೆ ದೇವರೊಟ್ಟಿಗೆ ಸಂಬಂಧ ಬೆಳೆಸಲಿಕ್ಕೆ ಆಸೆ ಇದ್ರೆ ಇದೆ ನಮ್ಮ ನಿಜವಾದ ಧರ್ಮ. ಐಹಿಕ ಶಕ್ತಿಯ ಬಲೆಯಲ್ಲಿ ಸಿಕ್ಕಿರುವ ಬದ್ಧಾತ್ಮರು ಜೀವನದ ಎಲ್ಲ ತತ್ವವನ್ನು ತಿಳಿದಿರುವುದಿಲ್ಲ. ಜನರಿಗೆ ಯಾರಿಗೂ ಗೊತ್ತಿಲ್ಲ. ನೀವು ಹೋಗಿ ಹೇಳಿ ಯಾರದಾದ್ರು ಈ ವಿಷಯ, ದೇವರೊಂದಿಗೆ ನಮ್ಮ ಸಂಬಂಧ, ಈ ಸಂಬಂಧದಲ್ಲಿ ನಮ್ಮ ಕರ್ತವ್ಯವನ್ನು ಮತ್ತು ಅಂತಿಮವಾಗಿ ಶರೀರ ತ್ಯಜಿಸಿದ ಮೇಲೆ ಸೇರು ನೆಲೆಯನ್ನು ಅರ್ಥ ಮಾಡೋದು ನಿಜವಾದ ಧರ್ಮ ಅಂತ ಹೇಳಿ ಯಾರ ಹತ್ರ ಹೋಗಿ ಇವತ್ತೇ ಟ್ರೈ ಮಾಡಿ ಹೇಳಿ. ಅವರೆಂತ ಹೇಳ್ತಾರೆ? ನಿನ್ಗೆ ಹುಚ್ಚು ಅಷ್ಟೇ ಹೇಳ್ತಾರೆ. ಒಂದೇ ಸೆಂಟೆನ್ಸ್ ಅಲ್ಲಿ ಅವರಿಗೆ ಮೆಂಟಲ್ ಮಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಐಹಿಕ ಶಕ್ತಿಯ, ಯಾಕಂದ್ರೆ ಅವರು ಐಹಿಕ ಶಕ್ತಿಯ ಬಲೆಯಲ್ಲಿ ಸಿಕ್ಕಿರುವ ಬದ್ಧಾತ್ಮರು ಜೀವನದ ಈ ಎಲ್ಲ ತತ್ವವನ್ನು ತಿಳಿದಿರುವುದಿಲ್ಲ. ಅವರಿಗೆ ಯಾವ್ದು ಗೊತ್ತಿಲ್ಲ. ಅವರಲ್ಲಿ ಬಹಳಷ್ಟು ಜನ ಪ್ರಾಣಿಗಳಂತೆ. ನೋಡಿ, ಪ್ರಭುಪಾದ ಹೇಳ್ತಾರೆ 99% ಜನರು ಪ್ರಾಣಿಗಳು. ಇದಕ್ಕೆ ಉದಾಹರಣೆ ಅಂತ ಅಂದ್ರೆ, ಒಬ್ಬ ಕೃಷ್ಣ ಪ್ರಜ್ಞೆಗೆ ಸೇರಿದ ಮೇಲೆ ಬಂದು ಪ್ರಭುಪಾದ ಹೇಳ್ತಾನೆ, ಅವು 2 ವರ್ಷ ಕೃಷ್ಣ ಪ್ರಜ್ಞೆ ಮಾಡಿದ್ದು. ಪ್ರಭುಪಾದ ಮತ್ತೆ ಹೇಳ್ತಾನೆ, ಪ್ರಭುಪಾದ್ ನಾನು ಡ್ಯೂಟಿ ಆದೆ, ಭಕ್ತನಾದೆ. ಪ್ರಭುಪಾದ ಹೇಳ್ತಾರೆ, ಡ್ಯೂಟಿ ಆದೆ, ನೀನು ಭಕ್ತನಾದಿಯಾ? ಓಕೆ, ಇದಕ್ಕಿಂತ ಮುಂಚೆ ಎಂತ ಮಾಡ್ತಿದ್ದಿ? ಈ ಕೃಷ್ಣ ಪ್ರಜ್ಞೆ ಬರೋ ಮುಂಚೆ ನಾನು ಗಾಂಜಾ ಹೇಳ್ತಾ ಇದ್ದೆ, ಕುಡಿತಾ ಇದ್ದೆ, ಇದೆಲ್ಲ ಬೇಡದೆಲ್ಲ ಮಾಡ್ತಾ ಇದ್ದೆ. ಪ್ರಭುಪಾದ ಹೇಳ್ತಾರೆ, ನೀನು ಭಕ್ತನಾದಲ್ಲ, ನೀನು ಮನುಷ್ಯ ಆದದ್ದು. ಭಕ್ತನಾಗುವುದು ದೂರದ್ವೇಷ. ಓಕೆ, ಭಕ್ತಿ ಮಾರ್ಗ ಬಂದಿದೆಯಾ, ಒಂದು ಸ್ಟೆಪ್ ಇಟ್ಟಿದೆಯಾ, ಆದ್ರೆ ಭಕ್ತನಾಗುವುದು ಸುಲಭದ ಕೆಲಸ ಅಲ್ಲ. ಜಸ್ಟ್ ಒಂದು ಕಾಲ್ ಇಟ್ಟಿದೆ, ಮನುಷ್ಯನಾಗಿದೆ. ಹಾಗಾಗಿ ಕಲಿಯುಗದಲ್ಲಿ ಎಲ್ಲರೂ ಪ್ರಾಣಿಗಳಂತೆ ಪ್ರಭುಪಾದ ಹೇಳುವಂತೆ. ಯಾಕೆಂದ್ರೆ ಜನರೆಲ್ಲ ನೋಡಿ, ಪ್ರಭುಪಾದ ಹೇಳ್ತಾರೆ ಅವರು ಬಹಳಷ್ಟು ಜನ ಪ್ರಾಣಿಗಳಂತೆ ಆಹಾರ, ಭಯ, ನಿದ್ರೆ ಮತ್ತೆ ಮೈಥುನ ತೊಡಗಿರುತ್ತಾರೆ. ಆಹಾರ ತಿನ್ನುವಂಥದ್ದು, ಭಯ ಅಂದ್ರೆ ಕೂಡಿ ಇಡುವಂಥದ್ದು, ನಿದ್ರೆ ಮಲಗುವಂಥದ್ದು, ಮೈಥುನ ಸೆಕ್ಸ್. 99% ಜನರು ಇದರಲ್ಲೇ ಇದ್ದಾರೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನೋ ಬೆಟರ್ ದೆನ್ ಆನಿಮಲ್ಸ್. ಎಲ್ಲರೂ ಪಾಲಿಶ್ಡ್ ಆನಿಮಲ್ಸ್ ಅಂತ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಅಂತಂದ್ರೆ ಜನರನ್ನು ಮನುಷ್ಯರಾಗಿ ಮಾಡುವಂಥದ್ದು, ಪ್ರಾಣಿಗಳಿಗಿಂತ ಮನುಷ್ಯರಾಗಿ ಮಾಡುವಂಥದ್ದು. ಹಾಗಾಗಿ ಇದು ತುಂಬಾ ಪವರ್. ಅಂದ್ರೆ ಪ್ರಭುಪಾದ ಅವನಿಗೆ ಹೇಳ್ತಾರೆ, ಇಮಿಡಿಯೇಟ್ ಹೇಳ್ತಾರೆ, ನೀನು ಮನುಷ್ಯನಾದ್ಯಾ, ನೀನು ಭಕ್ತನಾಗಿ, ಭಕ್ತ ದೂರದ ವಿಷಯ. ಧರ್ಮ, ಜ್ಞಾನ, ಮೋಕ್ಷಗಳ ಹೆಸರಿನಲ್ಲಿ ಇಂದ್ರಿಯ ಭೋಗದಲ್ಲಿ ತೊಡಗಿರುತ್ತಾರೆ. ಎಲ್ಲರೂ ಇದೆ. ಧರ್ಮ ಹೇಳ್ತಾರೆ, ಕೆಲವರು ಜ್ಞಾನ, ಕೆಲವರು ಮೋಕ್ಷ. ಹೆಚ್ಚಿನವ್ರು 99% ಮೋಕ್ಷ 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 ಮೋಕ್ಷ, ಒಂದಾಗ್ಬೇಕು. ಅದರ ಹೆಸರಲ್ಲಿ ಇಂದ್ರಿಯ ಭೋಗ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ, ನಾನು ಅನ್ನೋದು ಸೆಲ್ಫಿಶ್ನೆಸ್, ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಕುಟುಂಬ, ನನ್ನ ಗ್ರಾಮ, ನನ್ನ ಜಿಲ್ಲೆ, ನನ್ನ ರಾಜ್ಯ, ನನ್ನ ದೇಶ, ಇದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಹಾಗಾಗಿ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭುಪಾದ ಹೇಳ್ತಾರೆ ಹೆಸರಿನಲ್ಲಿ ಇಂದ್ರಿಯ ಭೋಗದಲ್ಲಿ ತೊಡಗಿರುತ್ತಾರೆ. ಅದು ಎಂತದೇ ಇರಲಿ. ಈ ಮಾಯವಾದಿಗಳು ಕೂಡ ನೋಡಿ, ಅವ್ರ ಮೋಕ್ಷ ದೇವರಲ್ಲಿ ಒಂದಾಗುದು, ಅದು ಕೂಡ ಹಿಂದಿರಿಸುತ್ತೆ. ಯಾಕಂದ್ರೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಈ ಮಾಯವಾದಿಗಳು ಹೇಳುವಂಥದ್ದು, ಇನ್ನೊಬ್ರು ಹೋದ್ರೆ ನಾರಾಯಣ, ಮತ್ತೆ ನಾವು ಹೇಳುವಂಥದ್ದು, ನೀವು ಕೂಡ ನನಗೆ ನಾರಾಯಣ ಹೇಳಿ. ನಾನು ಹೇಳಿದೆ, ಯಾಕೆ ಹೇಳ್ಬೇಕು? ಅಲ್ಲ, ನಾವು ಈಗ ನಾರಾಯಣ, ಮತ್ತೆ ನಾವು ದೇವರಲ್ಲಿ ಒಂದಾಗುದು, ಮತ್ತೆ ನಾವು ನಾರಾಯಣ ಆಗುದು. ಪ್ರಭುಪಾದ ಹೇಳ್ತಾರೆ, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್, DOG. ಆದ್ರೆ ನಾಯಿಯೇ ದೇವರೇ. ಆದ್ರೆ ಈ ಮಾಯವಾದಿಗಳಿಗೆ ಒಂದಾಗಿ ಸಾಯುಜ್ಯ ಮೋಕ್ಷ ಒಂದಾಗಿ ದೇವರಾಗಬೇಕು, ನಮಗೆ ದೇವರಾಗಬೇಕು. ಎಂತ ಒಂದು ನೋಡಿ. ಹಾಗಾಗಿ ಹೆಸರಿನ ಇಂದ್ರಿಯ ಭೋಗದಲ್ಲಿ ತೊಡಗಿರುತ್ತಾರೆ. ಸಂಘರ್ಷಗಳ ಕಾಲದಲ್ಲಿ ಈ ಕಲಿಯುಗದಲ್ಲಿ ಮನುಷ್ಯರು ಪ್ರಾಣಿಗಳ ವೈಭವೀಕೃತ ರೂಪಗಳು ಮಾತ್ರ ಎನ್ನಬಹುದು. ಪಾಲಿಶ್ಡ್ ಎನಿಮಲ್ಸ್ ಇದಕ್ಕೆ ಹೇಳುವಂಥದ್ದು. ಪ್ರಾಣಿಗಳ ವೈಭವೀಕೃತ ರೂಪಗಳಂದ್ರೆ ಪಾಲಿಶ್ಡ್ ಎನಿಮಲ್ಸ್. ಪ್ರಭುಪಾದ ಹೇಳುವಂಥದ್ದು ಪಾಲಿಶ್ಡ್. ಸ್ವಲ್ಪ ಅಂದ್ರೆ ಪ್ರಾಣಿ ಕೂಡ ತಿಂತದೆ, ಆದ್ರೆ ಇವ ಒಂದು ಒಳ್ಳೆ ಐಟಮ್ ಅಂತ ತಿಂತಾನೆ. ಪ್ರಾಣಿ ಕೂಡ ಮಲಗ್ತಾನೆ. ಈಗ ನಾಯಿ ನೆಲದಲ್ಲಿ ಮಲಗ್ತದೆ, ಆದ್ರೆ ಮನುಷ್ಯ ಒಳ್ಳೆ ಒಂದು ಬೆಡ್ ಅಲ್ಲಿ ಮಲಗ್ತಾನೆ. ಪ್ರಾಣಿ ಕೂಡ ಸೆಕ್ಸ್ ಮಾಡ್ತದೆ. ಅಂದ್ರೆ ಓಪನ್, ಈಗ ಈ ನೀವು ವೃಂದಾವನಕ್ಕೆ ಬಂದ್ರೆ ಅಲ್ಲಿ ತುಂಬಾ ಮಂಗಗಳುಂಟು. ಅಟ್ ಎ ಟೈಮ್ 8-9 ಮಾಡ್ತಾ ಹೋಗುವಂಥದ್ದು ಓಪನ್. ಆದ್ರೆ ಈ ಒಂದು ಮನೆಯಲ್ಲಿ ಸೆಕ್ಸ್ ಮಾಡ್ತಾನೆ. ಮತ್ತೆ ಕೂಡಿ ಇಡುವಂಥದ್ದು, ಪ್ರಾಣಿ ಕೂಡ ಕೂಡಿ ಇಡ್ತದೆ. ಈಗ ಪ್ರಭುಪಾದ ಹೇಳ್ತಾರೆ, ಹುಲಿ ಅಂತಂದ್ರೆ ಸುಲಭವಾಗಿ ಅದಕ್ಕೆ ಸಿಗುವುದಿಲ್ಲ, ತುಂಬಾ ಕಷ್ಟ ಅಂತೆ ಅದಕ್ಕೆ ಒಂದು ಆಹಾರ ಸಿಗ್ಬೇಕಿದ್ರೆ. ಒಮ್ಮೆ ಸಿಕ್ಕಿದನ್ನು ಅಂದ್ರೆ ತುಂಬಾ ಆ ಒಂದು ಹಸುವಿನಲ್ಲಿ ಇದರಲ್ಲಿ ಮತ್ತೆ ಸಿಗುವುದಿಲ್ಲ ಅಂತೆ. ಈ ಬೇಟೆಯಾಡ್ಲಿಕ್ಕೆ ಜಿಂಕೆಯನ್ನು ಸುಲಭವಾಗಿ ಸಿಗುದಿಲ್ಲ, ಮತ್ತೆ ಸಿಗ್ತದೆ, ಅದನ್ನು ಕೂಡಿ ಇಡ್ತದೆ. ಹಾಗಾಗಿ ಹುಲಿ ಕೂಡ ಕೂಡಿ ಇಡ್ತದೆ. ನಾವು ಕೂಡ ಕೂಡಿ ಇಡ್ತೇವಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ಗೋಡ್ರೇಜ್ ಎಲ್ಲ ಫುಲ್ ಇರ್ತದೆ ಹಣ. ಅದು ಯಾರಿಗೆ ಹೇಳಿದ್ರೆ
ಅದು ನಮ್ಮ ಫ್ಯೂಚರ್ಗೆ, ನಮ್ಮ ಫ್ಯೂಚರ್ ಸೇಫ್ಟಿಗೆ, ನಮ್ಮ ಮಕ್ಕಳಿಗೆ. ಹಾಗಾಗಿ ಇದು ಪ್ರಾಣಿಗಳು ಕೂಡ ಮಾಡ್ತದೆ. ಆಹಾರ ಭಯ ನಿದ್ರಾ ಮೈಥುನ. ಹಾಗಾಗಿ ನಾವು ಕೂಡ ಮಾಡಿದ್ರೆ ನಮಗೆ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಉಂಟು? ಅದಕ್ಕೆ ಪ್ರಭುಪಾದ ನೋಡಿ ಒಳ್ಳೆ ವರ್ಡ್ ಯೂಸ್ ಮಾಡಿದರೆ, ಮನುಷ್ಯರು ಪ್ರಾಣಿಗಳ ವೈಭವಕೃತ ರೂಪಗಳು, ಅಂದ್ರೆ ಪಾಲಿಶ್ಡ್ ಅನಿಮಲ್ಸ್ ಮಾತ್ರ ಎನ್ನಬಹುದು. ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಆಗಲಿ, ದೈವಿಕವಾದ ಧರ್ಮನಿಷ್ಠ ಜೀವನದ ಬಗ್ಗೆ ಆಗಲಿ ಆಸಕ್ತಿ ಇಲ್ಲ. ಆಧ್ಯಾತ್ಮಿಕ ಜ್ಞಾನದ ಚೂರು ಕೂಡ ಆಸಕ್ತಿ ಇಲ್ಲ. ಅವರು ಎಷ್ಟು ಕುರುಡರಾಗಿದ್ದಾರೆ ಅಂದರೆ, ತನ್ನ ಸೂಕ್ಷ್ಮ ಮನಸ್ಸು, ಬುದ್ಧಿ ಅಥವಾ ಅಹಂಕಾರದ ಆಚೆ ಅವರು ಏನನ್ನು ನೋಡಲಾರರು. ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರದ ಆಚೆ ಇರುವಂತದ್ದು ಎಂತ? ಈ ಆತ್ಮ ಉಂಟು. ಆತ್ಮದ ಬಗ್ಗೆ ಅವರಿಗೆ ಏನು ಇದಿಲ್ಲ ಆದರೆ ಅವರಿಗೆ ತಮ್ಮ ಭೌತಿಕ, ವೈಜ್ಞಾನಿಕ, ಪ್ರಾಪಂಚಿಕ ಸಮೃದ್ಧಿಯ ವಲಯಗಳಲ್ಲಿನ ಪ್ರಗತಿಯ ಬಗ್ಗೆ ಅಪಾರ ಹೆಮ್ಮೆ. ಇದೆಲ್ಲರಿಗುಂಟು. ಎಸ್, ನಾವು ಅಡ್ವಾನ್ಸ್ ಆಗಿದ್ದೇವೆ, ಎಲ್ಲ ಯಂಗ್ಸ್ಟರ್ಸ್ ಹೇಳಿ, ನಾವು ತುಂಬಾ ಅಡ್ವಾನ್ಸ್ ಆಗಿದೆ. ಪ್ರಾಪಂಚಿಕ ಸಮೃದ್ಧಿ ಅವರಿಗೆ ಏನು ಮಾಡ್ಲಿಕ್ಕೆ ಆಗುದು ನಾವು ಅಡ್ವಾನ್ಸ್ ಆದ್ರೆ. ಎಂತಂದ್ರೆ ಎಷ್ಟು ಅಡ್ವಾನ್ಸ್ ಆಗಲಿ, ಈಗ ಮೊನ್ನೆ ಕೊರೋನಾ ಬಂತು, ಎಲ್ಲ ದೇಶದವರು ಸೋಕಾಲ್ಡ್ ಅಡ್ವಾನ್ಸ್ಮೆಂಟ್, ಈ ಇಂಗ್ಲೆಂಡ್ ಸೋಕಾಲ್ಡ್ ಅಡ್ವಾನ್ಸ್, ಅಮೆರಿಕ ಎಂತಾಯ್ತು? ಎಲ್ಲ ನೆಲ ಕಚ್ಚಿದ್ದಾರೆ. ಯಾರನ್ನು ಬದುಕಲಿಕ್ಕೆ ಆಗಲಿಲ್ಲ. ಈ ಅಡ್ವಾನ್ಸ್ಮೆಂಟ್ ನಮ್ಮನ್ನು ನಮ್ಮ ಮೃತ್ಯುವಿಂದ ಪಾರು ಮಾಡಲಿಕ್ಕೆ ಆಗುದಿಲ್ಲ. ದಯವಿಟ್ಟು ತಿಳ್ಕೊಳ್ಳುವ ಇದನ್ನು ಬಗ್ಗೆ ಅಪಾರ ಹೆಮ್ಮೆ. ನೋಡಿ, ಜೀವನದ ಅಂತಿಮ ಗುರಿಯನ್ನು, ನೋಟವನ್ನು ಸಂಪೂರ್ಣವಾಗಿ ಅವರು ಕಳೆದುಕೊಂಡಿರುವುದರಿಂದ ಸದ್ಯದ ದೇಹವನ್ನು ತ್ಯಜಿಸಿದ ಮೇಲೆ ಹಂದಿಯೋ ನಾಯಿಯೋ ಆಗುವ ಅಪಾಯವನ್ನು ಅವರು ಎದುರಿಸಿದ್ದಾರೆ. ನೋಡಿ, ಪ್ರಭುತ್ವ ಎಲ್ಲರೂ ಈ ರೀತಿ ಆಗ್ತಾರಂತೆ. ದೇಹ ತ್ಯಜಿಸಿದ ಮೇಲೆ ಯಾರಿಗೆ ಇದೆಲ್ಲ ಹೆಮ್ಮೆ ಉಂಟು? ಬೌದ್ಧಿಕ, ವೈಜ್ಞಾನಿಕ, ಪ್ರಾಪಂಚಿಕ. ನೆಕ್ಸ್ಟ್ ಲೈಫ್ ಅವರು ಹಂದಿ, ನಾಯಿ ಅಷ್ಟೇ. ಡೈರೆಕ್ಟ್ ಪ್ರಭುಪಾದಿಗೆ ಏನು ಅದರಲ್ಲಿ ಮುಚ್ಚಿ ಮರಿಯಿಲ್ಲ. ಡೈರೆಕ್ಟ್ ನೆಕ್ಸ್ಟ್ ಲೈಫ್ ಅಲ್ಲಿ ಅವರು ಆಗುವ ಅಪಾಯವನ್ನು ಅವರು ಎದುರಿಸ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆ ಬಂದ್ರೆ ಒಳ್ಳೇದವರಿಗೆ, ಇಲ್ಲಾದ್ರೆ ನೆಕ್ಸ್ಟ್ ಲೈಫ್ ಅವ್ರದ್ದು ಉಂಟು. ಈ ಲೈಫಲ್ಲಿ ಅವರಿಗೆ ಭೌತಿಕ, ವೈಜ್ಞಾನಿಕ, ಪ್ರಾಪಂಚಿಕ ಸಮೃದ್ಧ ವಲಯದಲ್ಲಿ ಪ್ರಗತಿಯಲ್ಲಿ ಹೆಮ್ಮೆ. ನೆಕ್ಸ್ಟ್ ಲೈಫ್ ಅಲ್ಲಿ ಇದೆ ಹಂದಿಯು, ನಾಯಿಯು. ಹೇಗೆ ನೋಡಿ, ಶುದ್ಧ ಭಕ್ತರು ಪ್ರಭುಪಾದ ವಿಷಯ ಎಂತಂದ್ರೆ, ಈ ಇಸ್ಕಾನ್ ಸ್ಥಾಪನೆ ಮಾಡಿದ ಮೇಲೆ ಪ್ರಭುಪಾದ ಎಂತ ಹೇಳಿದ್ದಾರೆ ಅದನ್ನು ಯಾರು ಚೇಂಜ್ ಮಾಡಲಿಲ್ಲ. ಅಂದ್ರೆ ಪ್ರಭುಪಾದ್ ಇದು ತಪ್ಪಾಯ್ತು ಇಲ್ಲ, ಪ್ರಭುಪಾದ ಹೇಳಿದ್ದು ವೇದ ವಾಕ್ಯ. ಯಾಕಂದ್ರೆ ಶುದ್ಧ ಭಕ್ತರು ಹೇಳಿದನ್ನು ದೇವರು ಮಾಡಿಸ್ತಾರೆ. ಅಷ್ಟು ಪವರ್ ಉಂಟು ಭಕ್ತಿ, ಅನ್ಲಿಮಿಟೆಡ್ ಭಕ್ತಿ. ಯಾಕಂದ್ರೆ ಭಕ್ತರಿಗೆಲ್ಲ ಹೇಗಲು ಪ್ರಭುಪಾದ ಎಂತ ಹೇಳಿದ್ರೆ ಅದು ಎಸ್, ಎಲ್ಲ ಶಿಷ್ಯರು ಹೇಳ್ತಿದ್ರು, ಪ್ರಭುಪಾದ ಹೇಳಿದ ಮೇಲೆ ಅದು ಆಗ್ತದೆ. ಯಾಕಂದ್ರೆ ಅವರ ಮಾತಿಗೆ ಕೃಷ್ಣ ಅಷ್ಟು ಬೆಲೆ ಕೊಡ್ತಾನೆ, ಅದು ಹಾಗೆ ಆಗ್ತದೆ. ಹಾಗಾಗಿ ಪ್ರಭುಪಾದ ಹೇಳಿದ್ದಾರೆ ಹಂದಿಯೋ ನಾಯೋ ಡೆಫಿನೆಟ್. ಅವರು ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಕಲಿಯುಗವು ಆರಂಭವಾಗುವುದಕ್ಕೆ ಸ್ವಲ್ಪ ಕಾಲದ ಮೊದಲು ನಮ್ಮೆದುರು ಪ್ರಕಟವಾದನು ಮತ್ತು ತನ್ನ ನಿಜ ಧಾಮಕ್ಕೆ, ಕಲಿಯುಗಕ್ಕೆ ಆರಂಭವಾಗುವ ಕಾಲಕ್ಕೆ ಹಿಂದಿರುಗಿದ. ಅಂದ್ರೆ ಈ ಕಲಿಯುಗ ಸ್ಟಾರ್ಟ್ ಆಗುವ ಮುಂಚೆ ಪ್ರಕಟವಾದನು, ಮತ್ತೆ ಕಲಿಯುಗ ಸ್ಟಾರ್ಟ್ ಆಗುವ ಮುಂಚೆ ಅವನ ನಿಜ ಧಾಮಕ್ಕೆ ಹೋದ. ಅವನು ಇರುವಾಗ ತನ್ನ ವಿವಿಧ ಚಟುವಟಿಕೆಗಳಿಂದ ಏನೆಲ್ಲವನ್ನು ಮಾಡಿ ತೋರಿಸಿದನು. ಅವನು ಇರುವಾಗ ತನ್ನ ವಿವಿಧ ಚಟುವಟಿಕೆಗಳಿಂದ ಏನೆಲ್ಲವನ್ನು ಮಾಡಿ ತೋರಿಸಿದ, ಅಂದ್ರೆ ಬೇರೆ ಬೇರೆ ರೀತಿಯ ಮಾಡಿದ್ದಾನೆ. ವಿಶೇಷವಾಗಿ ಅವನು ಭಗವದ್ಗೀತೆಯನ್ನು ಹೇಳಿದೆ ಅಲ್ಲದೆ ಧಾರ್ಮಿಕತೆಯ ತೋರುಗಾಣಿಕೆಯ ಎಲ್ಲ ತತ್ವವನ್ನು ನಿರ್ಮೂಲ ಮಾಡಿದ್ದಾನೆ. ಭಗವದ್ಗೀತೆ ಹೇಳಿದ್ದಾನೆ, ಮತ್ತೆ ಧಾರ್ಮಿಕ ತತ್ವ, ತೋರುಗಾಣಿಕೆ ಎಲ್ಲವನ್ನು ನಿರ್ಮೂಲ ಮಾಡಿದ್ದಾನೆ. ಅವನು ಈ ಮರ್ತ್ಯ ಲೋಕವನ್ನು ತ್ಯಜಿಸುವ ಮೊದಲು ನಾರದರ ಮೂಲಕ ವ್ಯಾಸದೇವನಿಗೆ ಶ್ರೀಮದ್ ಭಾಗವತದ ಸಂದೇಶ ಸಂಕಲಿಸುವುದಕ್ಕೆ ಕರ್ತೃತ್ವಾಧಿಕಾರಿ ನೀಡಿದನು. ಅಂದ್ರೆ ಅವನೇ ಹೇಳಿದ್ರು ನಾರದ ಮನೆಗೆ ಈ ವೇದವ್ಯಾಸರಿಗೆ ಇದನ್ನು ತಿಳಿಸುವಂತ, ಯಾರು? ಭಾಗವತವನ್ನು. ಈ ಯುಗದ ಕುರುಡ ಜನರಿಗೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳು ದೀಪದಾರಿಗಳು ಎನ್ನಬಹುದು. ನಮ್ಗೆ, ನಾವು ಕುರುಡರಿಗೆ ದೀಪ ಬೇಕು. ಯಾವುದು? ಈ ಭಗವದ್ಗೀತೆ ಮತ್ತು ಭಾಗವತ. ಎಂದರೆ ಈ ಕಲಿಯುಗದಲ್ಲಿ ಜನಗಳು ಜೀವನದ ನಿಜವಾದ ಬೆಳಕನ್ನು ನೋಡಬೇಕೆಂಬ ಬಯಕೆಯನ್ನು ಹೊಂದಿದ್ದರೆ, ನಮಗೆ ನಿಜವಾದ ಬೆಳಕು ನೋಡ್ಬೇಕಿಂತ ಇದ್ರೆ ಅವರು 2 ಗ್ರಂಥಗಳನ್ನು ಓದಬೇಕು. ಈಗ 2 ಗ್ರಂಥ ಓದಿದ್ರೆ ನಮ್ಗೆ ಬೆಳಕು ಸಿಗ್ತದೆ. ಆದ್ರಿಂದ ಅವರ ಜೀವನದ ಗುರಿ ಈಡೇರುವುದು. ನಮ್ಮ ಜೀವನದ ಗುರಿ ಈಡೇರ್ತದೆ. ಈ ಹಿಂದೆ ಸುಖ ಅಲ್ಲ, ಕೃಷ್ಣನ ಗೋಲಕ್ಕೆ ಹೋಗುವಂಥದ್ದು. ಭಗವದ್ಗೀತೆಯು ಭಾಗವತ ಪೂರ್ವಭಾವಿ ಅಧ್ಯಯನ ಎನ್ನಬಹುದು. ಅಂದ್ರೆ ಭಗವದ್ಗೀತಾ ಗ್ರಾಜುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜುಯೇಷನ್. ಶ್ರೀಮದ್ ಭಾಗವತವು ಜೀವನದ ಸಾರ ಸರ್ವಸ್ವ, ಭಗವಾನ್ ಶ್ರೀಕೃಷ್ಣ ವ್ಯಕ್ತ ರೂಪ. ಆದ್ರಿಂದ ನಾವು ಅದನ್ನು ಭಗವಾನ್ ಶ್ರೀಕೃಷ್ಣ ನೇರ ಪ್ರತೀಕವೆಂದು ಒಪ್ಪಿಕೊಳ್ಳಬೇಕು. ನೋಡಿ, ಭಾಗವತಂ ಬೇರೆ ಅಲ್ಲ,
ಕೃಷ್ಣ ಬೇರೆ ಅಲ್ಲ, ಎರಡು ಸೇಮ್. ಯಾರು ಶ್ರೀಮದ್ ಭಾಗವತವನ್ನು ನೋಡುತ್ತಾರೋ ಅವರು ಭಗವಾನ್ ಕೃಷ್ಣನನ್ನು ಸಾಕ್ಷಾತ್ತಾಗಿ ನೋಡುತ್ತಾರೆ. ನೋಡಿ, ಭಾಗವತವನ್ನು ಯಾರು ನೋಡ್ತಾರೆ, ಅವ ಕೃಷ್ಣನ ಸಾಕ್ಷಾತ್ ನೋಡ್ತಾರೆ. ಅವೆರಡು ಅಭಿನ್ನವಾದವುಗಳು. ಎಸ್. ಹರೇ ಕೃಷ್ಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ